ಹಾಯ್ ನಮಸ್ತೆ. ಈ ಸಾವು ನ್ಯಾಯ ವಿಶೇಷ ಕಾರ್ಯಕ್ರಮದಲ್ಲಿ ತಮಗೆಲ್ಲ ಸ್ವಾಗತ. ನಾನು ಶ್ರೀಕಾಂತ್ ಶೆಟ್ಟಿ. ಬಹಳ ವಿಶೇಷವಾಗಿ ಕರಾವಳಿ ಭಾಗದಲ್ಲಿ ಇತ್ತೀಚೆಗೆ ನಡೆದಂಥ ಪ್ರಮುಖ ಘಟನೆ ಅಂದರೆ ಅದು ಅಕ್ಷತಾ ದೇವಾಡಿಗಳ ಹತ್ಯೆ. ಅಕ್ಷತಾ ದೇವಾಡಿಗಳ ಹತ್ಯೆ ನಡೆದು ಇವತ್ತಿಗೆ 3 ದಿನಗಳು ಸಂದಿವೆ ಅಂತ ಹೇಳಬಹುದು. ಬುಧವಾರ ನಡೆದಂಥ ಘಟನೆ ಇದು. ಗುರುವಾರ, ಶುಕ್ರವಾರ, ಇವತ್ತು ಶನಿವಾರ. ಆದರೆ 3 ದಿನದ ಗಡುವನ್ನು ಪೊಲೀಸರು ಕೊಟ್ಟಿದ್ದರು. ಅಕ್ಷತಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಆರೋಪಿಗಳನ್ನು ನಾವು ಹುಡುಕಿ ತೆಗಿತೇವೆ ಅಂತ ಈ ಜಿಲ್ಲೆಯ ವರಿಷ್ಠಾಧಿಕಾರಿ ಆಗಿದ್ದಂಥ ಅಣ್ಣಾಮಲೈ ಅವರು ಹೇಳಿದರು. ಕೊಟ್ಟ ಮಾತಿಗೆ ತಪ್ಪದೆ ಇವತ್ತು ಅದನ್ನು ಮಾಡಿದ್ದಾರೆ. ಭಾಳ ಪ್ರಮುಖವಾಗಿ ಈ ಪ್ರಕರಣದ ಪ್ರಮುಖ ಆರೋಪಿ ಆಗಿರ್ತಕ್ಕಂಥ ಸುನೀಲ್ ಅನ್ನುವಂಥ ಒಬ್ಬ ಹುಡುಗನನ್ನು ಬಂಧಿಸಿದ್ದಾರೆ. ಸುನೀಲ್ನನ್ನು ನೀವು ನೋಡ್ತಾ ಇದ್ದೀರಿ, ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಇದು ಆರೋಪಿಯ ಚಿತ್ರ. ಆರೋಪಿಯನ್ನು ಬಂಧಿಸಿದ್ದಾರೆ. ಆರೋಪಿ ಕೂಡ ಅದೇ ಒಂದು ಪರಿಸರದ ವ್ಯಕ್ತಿಯಾಗಿರುವಂಥವನು. ಭಾಳ ಪ್ರಮುಖವಾಗಿ ಅದೇ ಒಂದು ಯಾವ ಜಾಗದಲ್ಲಿ ಘಟನೆ ನಡೆದಿದೆ, ಅಕೇಶಿಯಾ ಪ್ಲಾಂಟೇಷನ್ನ ಪಕ್ಕದಲ್ಲಿರುವಂಥ ಒಂದು ಏನು ಯೋಜನಾ ನಗರ ಅನ್ನುವಂಥ ಪ್ರದೇಶ ಇದೆ, ಆ ಯೋಜನಾ ನಗರದ ನಿವಾಸಿ ಈತನನ್ನು ಪೊಲೀಸರು ಬಂಧಿಸಿದ್ದಾರೆ. ಇವತ್ತು ಅಂದರೆ ಬಂಧಿಸಿದ್ದಾರೆ. ಈ ಹಿಂದೆ ಬಂಧಿಸಿದ್ದಾರೆ. ಒಂದಷ್ಟು ವಿಚಾರಣೆಗಳು ನಡೀತಾ ಇತ್ತು. ಹಾಗಾಗಿ ಯಾವುದೇ ಮಾಹಿತಿಯನ್ನು ಬಿಟ್ಟು ಕೊಡ್ತಾ ಇರಲಿಲ್ಲ. ಇದರ ಹಿಂದೆ ಎಷ್ಟು ವ್ಯಕ್ತಿಗಳಿದ್ದಾರೆ, ಯಾರ್ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಸರಿಯಾದ ಮಾಹಿತಿಗಳು ದೊರಕದ ಹಿನ್ನೆಲೆಯಲ್ಲಿ ಅದನ್ನು ಮಾಹಿತಿ ಬಹಿರಂಗಪಡಿಸಿರಲಿಲ್ಲ. ಇವತ್ತು ಪೊಲೀಸರು ಸ್ವತಃ ಸುದ್ದಿಗೋಷ್ಠಿಯನ್ನು ನಡೆಸಿ ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಭಾಳ ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ನಡೀತಾ ಇರತಕ್ಕಂಥ ಒಂದು ಅತ್ಯಾಚಾರ ಪ್ರಕರಣಗಳಲ್ಲಿ ಇಷ್ಟೊಂದು ಕ್ಷಿಪ್ರಗತಿಯಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಆರೋಪಿಯನ್ನು ಸೆರೆ ಹಿಡಿದಿರತಕ್ಕಂಥ ಘಟನೆ ಇದೆ ಮೊದಲು ಅಂತ ಹೇಳ್ಬೋದು. ಈ ಹಿಂದೆ ನಡೆದಿರತಕ್ಕಂಥ ವಂಶಿ ಪ್ರಕರಣ ಇರ್ಬೋದು, ಹೆಬ್ರಿ ಸಮೀಪ ನಡೆದಂಥ ಸುಚೇತಾ ಕೊಲೆ ಪ್ರಕರಣ ಇರ್ಬೋದು, ಬೆಳ್ತಂಗಡಿಯಲ್ಲಿ ನಡೆದಂಥ ಸೌಜನ್ಯ ಕೊಲೆ ಪ್ರಕರಣ ಇರ್ಬೋದು, ಅಥವಾ ಅಕ್ಷತಾ ಪೂಜಾರಿ ಪ್ರಕರಣ ಇರ್ಬೋದು, ಅಥವಾ ರತ್ನ ಕೊಠಾರಿ ಪ್ರಕರಣ ಇರ್ಬೋದು, ಎಲ್ಲ ಪ್ರಕರಣಗಳಲ್ಲಿ ಕೂಡ ಆರೋಪಿಗಳನ್ನು ಇಷ್ಟೊಂದು ಬೇಗ ಅಥವಾ ಇಷ್ಟೊಂದು ಶೀಘ್ರಗತಿಯಲ್ಲಿ ಬಂಧಿಸಿದಂಥ ಉದಾಹರಣೆ ಇಲ್ಲ. ಇವತ್ತು ಪೊಲೀಸರು ನಡೆಸಿರುವಂಥ ಕ್ರಮ ಏನಿದೆ ಅಥವಾ ಒಂದು ಕಾರ್ಯಾಚರಣೆ ಏನಿದೆ, ಇದರ ಬಗ್ಗೆ ಎಲ್ಲೆಡೆ ಉತ್ತಮವಾದಂಥ ಅಭಿಪ್ರಾಯ ವ್ಯಕ್ತ ಆಗ್ತಾ ಇದೆ. ಇಲಾಖೆಯ ಮೇಲಿರುವಂಥ ಜನರ ನಂಬಿಕೆ ಇನ್ನಷ್ಟು ಬಲಗೊಂಡಿದೆ ಅಂತ ಹೇಳ್ಬೋದು. ಬನ್ನಿ, ಪೊಲೀಸರು ಪ್ರೆಸ್ ಮೀಟ್ನಲ್ಲಿ ಏನೆಲ್ಲ ವಿಷಯಗಳನ್ನು ಹೇಳಿದರು ಅನ್ನೋದನ್ನು ಕೇಳೋಣ. ಯಾಕಂದರೆ IG ಆಗಿರ್ತಕ್ಕಂಥ ಅಮೃತಪಾಲ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಅದರ ಒಂದಷ್ಟು ದೃಶ್ಯಗಳು ತಮ್ಮ ಮುಂದೆ ಬರ್ತಾ ಇವೆ. PU college. Sunil ITI Baindur. And this Akshay PU college Baindur. Yeah, actually they are both cousins. ಸದ್ಯದಲ್ಲಿ ನಮಗೆ ಏನು ಗೊತ್ತಿದೆ ಹೇಳ್ತೀವಿ. ಫರ್ದರ್ ಇಸ್ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಅದಕ್ಕೆ ನಾವು ಫರ್ದರ್ ತನಿಖೆ ಮಾಡ್ತೀವಿ. ಅದ್ರ ಬಗ್ಗೆ ಏನಾಗುತ್ತೆ ನಮಗೆ ಮತ್ತೆ ಹೇಳ್ತೀವಿ. ಆ್ಯಸ್ ಆಫ್ ನೋ ವಿ ಹ್ಯಾವ್ ನೋ ಇಂಡಿಕೇಶನ್. ಮೊದಲೇ ಅವರ ಜೊತೆ ಪರಿಚಯ ಇತ್ತು ಅಂತ ಇದುವರೆಗೆ ನಮಗೆ ಇಂಡಿಕೇಶನ್ ಇಲ್ಲ. ಈ ಹುಡುಗ ತಿರುಗಾಡ್ತಾ ಇದ್ರು, ಒಂದು ಗುಡ್ಡೆ ಮೇಲೆ ಕೂತಿದ್ರು ಸುಮ್ಮನೆ. ಸೊ ಆವಾಗ ನೋಡಿದ್ದಾನೆ ಹುಡುಗಿ ಬರ್ತಾ ಇದ್ದಾರೆ ಅಂತ. ಸೊ ಅಲ್ಲಿ ಹೋಗಿ ಚೇಂಜ್ ಮಾಡಿಕೊಂಡು ಏನಾದರೂ ಹುಚ್ಚು ಬಂದಿದೆ ಅವರಿಗೆ ಏನಾದರೂ. ಸೊ ಚೇಂಜ್ ಮಾಡಿಕೊಂಡು ಹೋಗಿದ್ದಾನೆ ಮತ್ತು ಹಿಡಿದಿದ್ದಾರೆ ಅವರಿಗೆ. ಸೊ ಆವಾಗ ಇಲ್ಲಿ ಸ್ವಲ್ಪ ಅವರು ಕೂಕಿಯವರು. ಸೊ ಕೆಳಗಿನ ದುಪ್ಪಟ್ಟೆಯಿಂದ ಸ್ಟ್ಯಾಂಗುಲೇಷನ್ ಅಲ್ಲಿ ಆಗಿದೆ. ಸೊ ಆಮೇಲೆ ಅಲ್ಲಿಂದ ಲಿಫ್ಟ್ ಮಾಡಿಕೊಂಡು ಯಾವುದು ಪಕ್ಕದಲ್ಲಿ ಫಾರೆಸ್ಟಲ್ಲಿ ಹೋಗಿದ್ದಾನೆ ಒಬ್ಬ. ಕಳಿಸೋದೇ ಇಲ್ಲ, ನಾವಿಲ್ಲ ಅಂದರೆ ಗಾಡಿ ವ್ಯವಸ್ಥೆ ಆಗಲೇಬೇಕು. ನನ್ನ ಮಗಳು ನನ್ನ ದುರಾದೃಷ್ಟ ಏನು ಹೇಳೋಕ್ಕಾಗಲ್ಲ. ಹೋಯ್ತು. ನನ್ನ ಮಗಳಿನ ಬರ್ತಾಳ, ಇನ್ನೇನು ಕನಸಿಟ್ಕೊಂಡ್ರು. ನಾನು ಹೇಳ್ತಾ ಇದ್ದೆ, ಮಗಳೇ ನಿನಗೆ ಅವ್ರ ತಾಯಿ ತಂದೆ ಇದ್ದಂಗೆಯ್ಯ, ಅವ್ರಿಗೊಂದು ವಿಶ್ವಾಸ. ಎಸ್, ಒಟ್ಟಿನಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬನನ್ನು ಬಂಧಿಸಿರುವಂಥದ್ದು, ಮತ್ತೊಬ್ಬನನ್ನು ವಿಚಾರಣೆಗಾಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇತ್ತು. ಆದರೆ ಯಾವುದೇ ಈ ಪ್ರಕರಣಕ್ಕೆ ಆತ ಸಂಬಂಧಿಸಿಲ್ಲ ಅನ್ನುವಂಥ ವಿಚಾರವನ್ನು ತಿಳಿದು ಆತನನ್ನು ಬಿಡುಗಡೆಗೊಳಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಒಬ್ಬ ಬಾಲಕನಿಂದ ಈ ಕೃತ್ಯ ನಡೆದಿದೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ಸಾರ್ವಜನಿಕರಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳಿದೆ. ಒಟ್ಟಿನಲ್ಲಿ ಪ್ರಕರಣವನ್ನು ಇಷ್ಟೊಂದು ತೀವ್ರಗತಿಯಲ್ಲಿ ಇತ್ಯರ್ಥಪಡಿಸಿರೋದ್ರ ಬಗ್ಗೆ
ವರಿಷ್ಠಾಧಿಕಾರಿ ಆಗಿರತಕ್ಕಂಥ ಅಣ್ಣಾಮಲೈ ಅವರ ಬಗ್ಗೆ ಒಂದು ಉತ್ತಮವಾದ ಪ್ರತಿಕ್ರಿಯೆ ವ್ಯಕ್ತವಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಸಂಜೆ ಹೊತ್ತು ಮನೆಗೆ ತೆರಳುವಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಭಯ ಉಂಟಾಗಬಾರದು, ಯಾವುದೇ ರೀತಿಯ ಅಸುರಕ್ಷತೆ ಉಂಟಾಗಬಾರದು ಅನ್ನುವಂಥ ದೃಷ್ಟಿಯಲ್ಲಿ ಇಲಾಖೆ ಕೂಡ ಇಂದಿನಿಂದ ಸ್ಕೂಲ್ ಬೀಟ್ ಅನ್ನುವಂಥ ಒಂದು ಹೊಸ ಯೋಜನೆಯನ್ನು ಜಾರಿಗೊಳಿಸಲಿದೆ ಅನ್ನೋದನ್ನು IG ಅವರು ಹೇಳಿದರು. ಸಂಜೆಯ ಹೊತ್ತು ವಿದ್ಯಾರ್ಥಿನಿಯರಿಗೆ ಒಂದಷ್ಟು ಧೈರ್ಯ ತುಂಬುವ ಹಿನ್ನೆಲೆಯಲ್ಲಿ ಪೊಲೀಸರು ಬೈಕ್ನಲ್ಲಿ ಸುತ್ತಾಡ್ತಾ ಒಂದಷ್ಟು ಬೀಟಿಂಗನ್ನು ಮಾಡಲಿಕ್ಕೆ ಇದ್ದಾರೆ ಅನ್ನೋದರ ಬಗ್ಗೆ ಅವರು ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಇದೊಂದು ಉತ್ತಮವಾದಂಥ ಹೆಜ್ಜೆ ಅಂತ ಹೇಳ್ಬೋದು. ಹಳ್ಳಿ ಭಾಗದಲ್ಲಿ ಅದರಲ್ಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ವಿಶೇಷವಾಗಿ ಈ ರೀತಿಯಂಥ ಘಟನೆಗಳು ಹೆಚ್ಚಾಗಿ ನಡೀತಾ ಇರೋದನ್ನು ನಾವು ಕಾಣಬಹುದು. ರತ್ನ ಕೊಠಾರಿಯ ಕೊಲೆ ಕೂಡ ಕಳೆದ ಜುಲೈ ತಿಂಗಳಲ್ಲಿ 12ನೇ ತಾರೀಕಿಗೆ ನಡೆದಿತ್ತು. ಇದರ ಬಗ್ಗೆ ಕೂಡ ವ್ಯಾಪಕವಾದಂಥ ವಿದ್ಯಾರ್ಥಿಗಳ ಆಕ್ರೋಶ ವ್ಯಕ್ತವಾಗಿತ್ತು. ಈ ಪ್ರಕರಣದ ಹಿನ್ನೆಲೆಯಲ್ಲಿ ಕೂಡ ಇವತ್ತು ವಿದ್ಯಾರ್ಥಿಗಳು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಆ ಪ್ರತಿಭಟನೆಯ ವಿಜುವಲ್ಸ್ಗಳು ತಮ್ಮ ಮುಂದೆ ಬರ್ತಾ ಇವೆ. ವಿದ್ಯಾರ್ಥಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿರುವಂಥದ್ದು ಬೈಂದೂರು ಇರ್ಬೋದು ಅಥವಾ ಕುಂದಾಪುರ ಅಥವಾ ಎಲ್ಲ ಭಾಗಗಳಲ್ಲಿ ಕೂಡ ಪ್ರತಿಭಟನೆ ನಡೆದಿರುವಂಥದ್ದು. ವಿದ್ಯಾರ್ಥಿಗಳಿಂದ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆದಿತ್ತು. ಈ ಪ್ರತಿಭಟನೆ ಕೂಡ ಒಂದಷ್ಟು ಚರ್ಚೆಗೆ ಒಂದಷ್ಟು ಅವಕಾಶವನ್ನು ಮಾಡಿಕೊಟ್ಟಿದೆ. ಯಾಕಂದರೆ ಪೊಲೀಸ್ ಇಲಾಖೆಯ ಮೇಲೆ ಈ ರೀತಿಯ ಪ್ರತಿಭಟನೆಗಳನ್ನು ಮಾಡಿ ಪ್ರೆಷರನ್ನು ಹಾಕೋದು ಎಷ್ಟು ಸರಿ ಅನ್ನೋದರ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡಬೇಕು. ಭಾಳ ಪ್ರಮುಖವಾಗಿ ಈ ಒಂದು ಘಟನೆಯಿಂದಾಗಿ ಪ್ರಕರಣ ಜಿಲ್ಲೆಯಾದ್ಯಂತ ಚರ್ಚೆ ಆಯಿತು ಮತ್ತು ರಾಜ್ಯ ಮಟ್ಟದ ಸುದ್ದಿ ಆಯಿತು ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಆದಷ್ಟು ಬೇಗ ಆ ತನಿಖೆಯನ್ನು ಚುರುಕುಗೊಳಿಸಿ ನ್ಯಾಯ ಕೊಡಿಸಬೇಕು ಅಂತ ಮತ್ತೆ ಪೊಲೀಸರು ಬಗ್ಗದೆ ಅವರ ತನಿಖೆಯನ್ನು ಕರೆಕ್ಟ್ ಮಾಡಿ ಬನ್ನಿ, ಇದಿಷ್ಟು ವಿದ್ಯಾರ್ಥಿಗಳು ಮಾಡಿದಂಥ ಪ್ರತಿಭಟನೆ ಒಂದಷ್ಟು ದೃಶ್ಯಾವಳಿಗಳನ್ನು ನೋಡ್ತಾ ಇದ್ವಿ. ನಾವು ಇದರ ಬಗ್ಗೆ ಚರ್ಚೆಯನ್ನು ಮಾಡಬೇಕು. ಬಹಳ ಪ್ರಮುಖವಾಗಿ ಕಾನೂನಿನ ಕೈಗಳಿಂದ ಅತ್ಯಾಚಾರ ಪ್ರಕರಣಗಳನ್ನು ತಡೆಗಟ್ಟುವುದು ಎಷ್ಟು ಸಾಧ್ಯ ಅನ್ನೋದು ಇವತ್ತಿನ ಬಹಳ ಪ್ರಮುಖವಾದಂಥ ವಿಚಾರ. ನಾಗರಿಕರ ಹೊಣೆಗಾರಿಕೆ ಏನು ಮತ್ತು ಕಾನೂನು ಪ್ರತಿಭಟನೆ ಈ ಒಂದು ಅತ್ಯಾಚಾರವನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಕಾನೂನುಗಳು ರಾಜ್ಯದಲ್ಲಿ ಅಥವಾ ರಾಷ್ಟ್ರದಲ್ಲಿ ಭಾಳಷ್ಟು ಕಾನೂನುಗಳಿವೆ. ಆದರೆ ಕಾನೂನುಗಳು ಹೆಚ್ಚೆಚ್ಚು ಆದ ಹಾಗೆ ಅತ್ಯಾಚಾರದ ಪ್ರಕರಣ ಕೂಡ ಹೆಚ್ಚಾಗ್ತಾ ಇವೆ. ಕಾನೂನಿನ ಲೂಪ್ ಪಾಯಿಂಟ್ಸ್ಗಳು ಏನು, ಇದರ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕು. ನಮ್ಮೊಂದಿಗೆ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ನಮ್ಮೊಂದಿಗೆ ಮಟ್ಟ ರತ್ನಾಕರ್ ಹೆಗಡೆ ಅವರಿದ್ದಾರೆ, ಜಿಲ್ಲೆಯ ಖ್ಯಾತ ನ್ಯಾಯವಾದಿಗಳು. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸರ್ ನಮಸ್ತೆ. ಎಸ್, ನಿಮ್ಮಲ್ಲಿ ಕೇಳಬೇಕು, ಅತ್ಯಾಚಾರ ಪ್ರಕರಣಗಳನ್ನು ತಡೆಯುವಂಥ ನಿಟ್ಟಿನಲ್ಲಿ ಕಾನೂನುಗಳು ಎಷ್ಟು ಪ್ರಬಲಗೊಳ್ತಾ ಇವೆ ಅಷ್ಟೇ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇವೆ. ನಿಮ್ಗೆ ಅನಿಸ್ತಾ ಇದೆಯಾ ಕಾನೂನಿನಿಂದ ಮಾತ್ರ ಇದನ್ನು ತಡೆಗಟ್ಟೋದು ಸಾಧ್ಯ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಈಗ ನಮ್ಮ ಕಾನೂನುಗಳು ಮುಂಚಿನಿಂದಲೂ ಈ ಬಲಾತ್ಕಾರದ ಪ್ರಕರಣಗಳಿಗೆ ಭಾಳ ಉಗ್ರ ಶಿಕ್ಷೆಯನ್ನು ಕೊಡುವಂಥ ಕಾನೂನುಗಳು ಇದ್ದು, ಡೆಲ್ಲಿಯಲ್ಲಿ ನಿರ್ಭಯ ಪ್ರಕರಣ ನಡೆದ ನಂತರ ಭಾರತೀಯ ದಂಡ ಸಂಹಿತೆ ಕಲಂ 375 ಮತ್ತು 76ಕ್ಕೆ ಭಾಳಷ್ಟು ಬದಲಾವಣೆಗಳನ್ನು ಅಮೆಂಡ್ಮೆಂಟ್ಗಳನ್ನು ಮಾಡಿಕೊಂಡು ಇದಕ್ಕೆ ತೀವ್ರ ಶಿಕ್ಷೆಯನ್ನು ಕೊಡುವಂಥ ಒಂದು ಕೆಲಸವನ್ನು ಇವತ್ತು ಕಾನೂನನ್ನು ರೂಪಿಸಿದ್ದಾರೆ. ನಿರ್ಭಯ ಕೊಲೆ ಪ್ರಕರಣ ನಂತರ ಆನಂತರ ಕೂಡ ಇನ್ನೊಂದು ಆ್ಯಕ್ಟನ್ನು ತಂದು ಸಣ್ಣ ಅಪ್ರಾಪ್ತ ವಯಸ್ಸಿನ ಬಾಲಕಿಯರ ಮೇಲೆ ಅತ್ಯಾಚಾರಗಳು ಇಂತಹ ಸೆಕ್ಷುವಲ್ ಅಫೆನ್ಸ್ ಪೋಸ್ಕೋ ಆ್ಯಕ್ಟನ್ನು ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸ್ ಆ್ಯಕ್ಟ್ ಸ್ವೀಕರಿಸೋಣ ಸರ್. ಹಲೋ, ಎಸ್ ಮುಂದುವರಿಸಿ. ಪೋಸ್ಕೋ ಆ್ಯಕ್ಟನ್ನು ತಂದು ಕೂಡ ಅದನ್ನು ಭಾಳಷ್ಟು ತೀವ್ರವಾದ ಕಾನೂನನ್ನು ಇವತ್ತು ಜಾರಿ ತಂದಿದ್ದಾರೆ. ಇನ್ನಷ್ಟು ಕಠಿಣಗೊಳಿಸಿದ್ದಾರೆ. ಮುಖ್ಯವಾಗಿ ಏನಂದರೆ ಈ ಬಲಾತ್ಕಾರದ ಪ್ರಕರಣಗಳಲ್ಲಿ ಬೇರೆ ಪ್ರಕರಣಗಳಲ್ಲಿ ಆ ಒಂದು ಇನ್ಸಿಡೆಂಟ್ ನಡೆದಾಗ ಆ ಎಗ್ರೀವ್ಡ್ ಪಾರ್ಟಿ ಅಂದರೆ ಇಂಜೂರ್ಡು ಅಥವಾ ಪೆಟ್ಟು ತಿಂದವ ಒಬ್ಬ ಹೇಳಿದರೆ ಸಾಕಾಗುವುದಿಲ್ಲ, ಅದಕ್ಕೆ ಬಲವಾದ ಸಾಕ್ಷ್ಯ ಆಧಾರಗಳು ಬೇಕು ಎಂಬ ಪ್ರಕಾರ ಕಾನೂನು ಹೇಳ್ತದೆ. ಆದರೆ ಬಲಾತ್ಕಾರದ ಪ್ರಕರಣಗಳಲ್ಲಿ ನಿಮ್ಮ ಬೇರೆ ಸ್ವತಂತ್ರ ಸಾಕ್ಷಿಗಳ ಅವಶ್ಯಕತೆ ಇರೋದಿಲ್ಲ. ಆ ಹುಡುಗಿ ಪ್ರಾಸಿಕ್ಯೂಟರ್ಸ್ ಅಥವಾ ನೊಂದಂಥ ವಿಕ್ಟಿಮ್ ಯಾರಿದ್ದಾರೆ ಅವರು ಅವಳ ಒಬ್ಬ ಸಾಕ್ಷಿ ಆಧಾರದ ಮೇಲೆ ಒಬ್ಬ ಆರೋಪಿಯನ್ನು ಶಿಕ್ಷೆ ಕೊಡಬಹುದು ಎಂಬ ಕಾನೂನು ನಮ್ಮ ಹೇಳ್ತದೆ. ಈ ಪ್ರಕಾರ ಅನೇಕ ಪ್ರಕರಣಗಳಲ್ಲಿ ಶಿಕ್ಷೆ ನೀಡುವುದು ಕೂಡ ಇದೆ. ಆ ಕಾರಣಕ್ಕಾಗಿ ಇವತ್ತು ನಾನು ಹೇಳ್ತೇನೆ, ಇವತ್ತು ಭಾಳಷ್ಟು ಸ್ಟ್ರಿಕ್ಟ್ ಇವತ್ತು ಕಾನೂನನ್ನು ಬಲವಾಗಿ ಕಠಿಣ ಕಾನೂನನ್ನು ಜಾರಿ ತಂದಿದ್ದೇವೆ.
ಜಾರಿ ತಂದ ನಂತರ ಕೂಡ ದೇಶಾದ್ಯಂತ ನಮ್ಮ ಜಿಲ್ಲೆಯಲ್ಲೂ ಕೂಡ ಇದು ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಅವ್ಯಾಹತವಾಗಿ ನಡೀತಾ ಉಂಟು. ಇದಕ್ಕೆ ಕೇವಲ ಕಾನೂನಿನಿಂದ ಮಾತ್ರ ಇದನ್ನು ನಿಲ್ಲಿಸಲಿಕ್ಕೆ ಅಸಾಧ್ಯ ಎಂಬ ಭಾವನೆ. ಕಾನೂನಿನ ವಿಳಂಬಗತಿ, ನ್ಯಾಯಾಂಗ ವ್ಯವಸ್ಥೆಯ ಒಂದು ಪ್ರಕ್ರಿಯೆ ಏನಿದೆ ಇದು ವಿಳಂಬವಾದಂತಹ ಪ್ರಕ್ರಿಯೆಯಿಂದಾಗಿ ಇದು ನಡೀತಾ ಇದೆ ಅಂತ ಒಂದಷ್ಟು ಜನ ಆರೋಪವನ್ನು ಮಾಡ್ತಾರೆ. ಈಗ ಒಂದು ಹಂತದಲ್ಲಿ ನಾವು ಹೇಳ್ಬೋದಿತ್ತು, ಈ ಹಿಂದೆ ಪ್ರಕರಣಗಳು 17 ವರ್ಷದ ಹಿಂದೆ ಅತ್ಯಾಚಾರ ಮಾಡಿದಂಥವನಿಗೆ ಈಗ ಶಿಕ್ಷೆ ಆಗುವಂಥದ್ದು ಅಥವಾ 6 ವರ್ಷದ ನಂತರ ಶಿಕ್ಷೆ ಆಗುವಂಥದ್ದು ಘಟನೆಯ ನಡೆದ ಎಷ್ಟೋ ಸಮಯದ ನಂತರ ಆಗುವ ಒಂದು ಸಂದರ್ಭದಲ್ಲಿ ಹೇಳ್ಬೋದು ನಾವು. ಆಗ ಕೋರ್ಟ್ಗಳ ಸಂಖ್ಯೆ ಕಡಿಮೆ ಇತ್ತು, ಕ್ಷಿಪ್ರವಾಗಿ ಪ್ರಕರಣಗಳು ವಿಲೇವಾರಿ ಆಗ್ತಾ ಇರಲಿಲ್ಲ. ನೀವು ಹೇಳೋದು ಕರೆಕ್ಟು. ಒಂದು ಸಾಧಾರಣ 90ರ ಮೊದಲು ಅಥವಾ 95ರ ಮೊದಲು ಪ್ರಕರಣಗಳ ವಿಲೇವಾರಿ ಆಗಬೇಕಾದ್ರೆ ಒಂದು 10 ವರ್ಷಗಳನ್ನು ತಗೊಂಡದ್ದು ಇರ್ಬೋದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಒಂದು 4-5 ವರ್ಷಗಳಲ್ಲಿ ಅಥವಾ ಒಂದು 8-10 ವರ್ಷಗಳಲ್ಲಿ ನೋಡಿದರೆ ನಿಮ್ಮ 1-2 ವರ್ಷಗಳಲ್ಲೇ ಪ್ರಕರಣಗಳು ದೋಷಾರೋಪಣಾ ಪತ್ರ ಕೋರ್ಟಿಗೆ ಸಲ್ಲಿಸಿ 1-2 ವರ್ಷದಲ್ಲಿ ಪ್ರಕರಣ ವಿಲೇವಾರಿ ಆಗಿ ಅದರಲ್ಲಿ ದೋಷ ಮುಕ್ತಿಗೊಳ್ಳಿ ಅಥವಾ ಆರೋಪಿಗಳಿಗೆ ಶಿಕ್ಷೆ ಆದುಂಟು. ಹಾಗಾದರೆ ಕಾನೂನಿನ ಪ್ರಕಾರ ವಿಳಂಬ ನೀತಿಯಿಂದಾಗಿ ಈ ರೀತಿಯಾಗಿ ಸಮಾಜದಲ್ಲಿ ಮತ್ತೆ ಕಾನೂನಿನ ಭಯ ಇಲ್ಲದೆ ಇರುವುದು ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಆ ಕಾರಣಕ್ಕಾಗಿ ಇವತ್ತು ಮತ್ತೆ ಪ್ರಕರಣಗಳು ಜಾಸ್ತಿ ನಡೀತಿಲ್ಲ. ಇವತ್ತು ಶೀಘ್ರವಾಗಿ ಇವತ್ತು ದೋಷಾರೋಪ ಪತ್ರ ಸಲ್ಲಿಸಿ 1 ವರ್ಷದೊಳಗೆ ಸೆಷನ್ಸ್ ನ್ಯಾಯಾಲಯದಲ್ಲಿ ಜಡ್ಜ್ಮೆಂಟ್ಗಳು ಬಂದದುಂಟು. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಕೆಳ ಹಂತದಲ್ಲಿ ಕೂಡ 6 ತಿಂಗಳು 1 ವರ್ಷದಲ್ಲಿ ಜಡ್ಜ್ಮೆಂಟ್ಗಳು ಬಂದದುಂಟು. ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಕ್ರಿಮಿನಲ್ ಪ್ರಕರಣದಲ್ಲಿ ಇವತ್ತು ವಿಳಂಬ ಆಗ್ತಾ ಇಲ್ಲ. ಇಲ್ಲಿ ಬೇರೆ ಕೇಸ್ಗಳಿಗೆ ಹೋಲಿಕೆ ಮಾಡಿದ್ರೆ ಈ ಒಂದು ಅತ್ಯಾಚಾರದ ಪ್ರಕರಣಗಳಿಗೆ ವಿಶೇಷವಾದ ಪ್ರಾಶಸ್ತ್ಯವನ್ನು ನೀಡಬೇಕು ಅಂತ ಏನಾದರೂ ಸರ್ಕಾರ ಏನಾದರೂ ಸುತ್ತೋಲೆಗಳನ್ನು ಹೊರಡಿಸಿರುವಂಥದ್ದು ಏನಾದರೂ ಇದೆಯಾ? ಅದಕ್ಕೋಸ್ಕರವಾಗಿ ಈ ಪ್ರಕರಣಗಳಿಗಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ಮಾಡಿದ್ದಾರೆ. ಮತ್ತು ಈ ಪ್ರಕರಣಗಳನ್ನೇ ತನಿಖೆ ಮಾಡಲಿಕ್ಕೋಸ್ಕರ ಪ್ರತ್ಯೇಕ ಕೋರ್ಟ್ಗಳನ್ನು ಕೂಡ ಮಾಡಿದ್ದಾರೆ. ತ್ವರಿತ ನ್ಯಾಯ ಈ ಪಾಸ್ಕೋ ಆ್ಯಕ್ಟಲ್ಲಿ ವಿಶೇಷ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳನ್ನು ಮಾಡಿದ್ದಾರೆ. ಡೆಸಿಗ್ನೇಟೆಡ್ ಕೋರ್ಟ್ಗಳನ್ನು ಮಾಡಿದ್ದಾರೆ. ಎಲ್ಲಿ ಡೆಸಿಗ್ನೇಟೆಡ್ ಕೋರ್ಟ್ ಇಲ್ವೋ ಅಲ್ಲಿ ಜಿಲ್ಲಾ ನ್ಯಾಯಾಧೀಶರಿಗೆ, ಸೆಷನ್ಸ್ ನ್ಯಾಯಾಧೀಶರಿಗೆ ಸ್ಪೆಷಲ್ ಚಾರ್ಜನ್ನು ಕೊಟ್ಟಿದ್ದಾರೆ. ಏನೆಲ್ಲ ಕಾನೂನಿನಲ್ಲಿ ಸಾಧ್ಯತೆ ಉಂಟು ಅದನ್ನೆಲ್ಲವನ್ನ ಇವತ್ತು ಖಂಡಿತ ಮಾಡಿದ್ದಾರೆ ಅಂತ ನಾನು ಹೇಳಲೇಬೇಕು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಮೇಡಮ್? ಮತ್ತು ಅಕ್ಷತಾ ಒಂದು ಕೊಲೆ ಪ್ರಕರಣದ ಬಗ್ಗೆ ತಮ್ಮ ಅನಿಸಿಕೆ ಏನು? ಅಕ್ಷತನ ಕೊಲೆ ಪ್ರಕರಣದಿಂದ ರತ್ನ ಕೊಠಾರಿ ಅವರಿಗೂ ನ್ಯಾಯ ಸಿಗ್ಲಿಲ್ಲ. ಅಕ್ಷತನಿಯವರು ನ್ಯಾಯ ಸಿಗ್ಲಿ ಎನ್ನುವ ಕಾರಣಕ್ಕೆ ಕಾಲ್ ಮಾಡಿದ್ದು. ಅಲ್ಲ, ಆ ರತ್ನ ಕೊಠಾರಿ ಪ್ರಕರಣ ಮತ್ತು ಅಕ್ಷತಾ ಪ್ರಕರಣ ಇದು ಎರಡೂ ಕೂಡ ಬೈಂದೂರು ಭಾಗದಲ್ಲಿ ನಡೆದಿರುವಂತದ್ದು. ನಿಮಗೆ ಏನ್ ಅನಿಸ್ತದೆ? ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಇದೆ ಅಂತ ಅನಿಸ್ತಾ ಇದೆಯಾ? ಇಲ್ಲ, ಈ ಗ್ರಾಮೀಣ ಭಾಗದಲ್ಲಿ ರಕ್ಷಣೆನೇ ಇಲ್ಲ. ಅಲ್ಲಿ ಆ ಕಾಡುಗಳಲ್ಲಿ ಒಂದು ದಾರಿ ಇದ್ದೀರಿ ಇಷ್ಟ ಆಗುದಿಲ್ಲ ಇತ್ತು. ನೀವು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ನಾವು ಬೈಂದೂರಿಂದಲೇ. ಎಸ್, ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಅವ್ರು ಹೇಳ್ತಾ ಇದ್ದಾರೆ ಅಂದರೆ ಗ್ರಾಮೀಣ ಭಾಗದಲ್ಲಿ ಈ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂಥದ್ದು. ಒಬ್ಬರು ವಿದ್ಯಾರ್ಥಿನಿ ಕರೆ ಮಾಡಿರುವಂಥದ್ದು. ಗ್ರಾಮೀಣ ಭಾಗದಲ್ಲಿ ವಿದ್ಯಾರ್ಥಿನಿಯರಿಗೆ ರಕ್ಷಣೆ ಇಲ್ಲ, ಆ ರೀತಿ ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. ಇದಕ್ಕೆ ಏನು ಮಾಡ್ಬೋದು ಅಂತ ನೀವು ಒಬ್ಬರು ಹಿರಿಯರಾಗಿದ್ದೀರಿ ಮತ್ತು ಬಹಳಷ್ಟು ಇಂಥ ಪ್ರಕರಣಗಳನ್ನು ಗಮನಿಸಿದವರು. ಈಗ ನಮ್ಮ ಜಿಲ್ಲೆಯಲ್ಲಿ ಬೇರೆ ಕಡೆಗಳಲ್ಲಿ ಕೂಡ ಭಾಳಷ್ಟು ಏನು ಹೇಳ್ತಾರೆ ಇಂಟೀರಿಯರ್ ಜಾಗಗಳು ಉಂಟು. ಅದರಲ್ಲೂ ಕೂಡ ಬೈಂದೂರಿನಲ್ಲಿ ಅದಕ್ಕಿಂತ ಜಾಸ್ತಿ ಗ್ರಾಮೀಣ ಪ್ರದೇಶಗಳು, ಭಾಳ ಇಂಟೀರಿಯರ್, ಶಾಲೆ ಒಂದು ಕಡೆ, ಮನೆಗಳು ಗುಂಪುಗಳಲ್ಲಿ ಮನೆಗಳು ಇರೋದಿಲ್ಲ, ಒಂದೊಂದು ಮನೆಗಳು ಇರ್ತವೆ. ಎಷ್ಟೇ ಮಕ್ಕಳು ಒಟ್ಟಿಗೆ ಬಂದರೂ ಕೂಡ ಒಂದು ಹಂತದಲ್ಲಿ ಬೈಫರ್ಕೇಷನ್ ಆಗಿ ಅವಳ ಮನೆಗೆ ಹೋಗುವಾಗ ಒಬ್ಬಳೇ ಹೋಗ್ಬೇಕಂತ ಸಂದಿಗ್ಧತೆ ಉಂಟು. ಮತ್ತು ಕಳೆದ ಜಿಲ್ಲಾ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ನಾನೊಂದು ಕಡೆ ಹೋಗಿದ್ದೆ, ನಾಗನೂರು ಅಂತ ಹೇಳಿ. ನನಗೆ ಶಾಕ್ ಆಗಿದೆ. ಅಲ್ಲಿ ಇನ್ನೂ ಅಲ್ಲಿ ಎಲೆಕ್ಟ್ರಿಸಿಟಿ ಬಂದಿರಲಿಲ್ಲ, ನಿಮ್ಮದು ದೂರವಾಣಿ ಸಂಪರ್ಕ ಇರಲಿಲ್ಲ, ಈ ಮೊಬೈಲ್ಗಳು ಕೂಡ ಅಲ್ಲಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಅಲ್ಲಿ ರಾತ್ರಿ ಹೊತ್ತು ನಾವು ನಿಲ್ಲಿಕ್ಕೆ ಭಾಷಣ ಮಾಡುವಾಗ ಲೇಟ್ ಆಗಿತ್ತು, ಯಾರೋ ಅತಿಥಿಗಳು ಬರಬೇಕಾಗಿತ್ತು, ನಾವು ಹೋಗುವಾಗ ಆ ರಾತ್ರಿ ಹೊತ್ತು ನಿಲ್ಲಿಕ್ಕೆ ಹೆದರಿಕೆ ಆಗುವಂಥ ಪರಿಸ್ಥಿತಿ ಇತ್ತಲ್ಲಿ. ಇಲ್ಲಿ ನಾವೊಂದು ಇನ್ನೊಂದು ಸಣ್ಣ ವಿಚಾರವನ್ನು ಗಮನಿಸಬೇಕು. ಒಂದು 10-20 ವರ್ಷದ ಅಥವಾ 30 ವರ್ಷದ ಹಿಂದಿನ ಗ್ರಾಮದ ರಚನೆಗಳು ಹೇಗಿತ್ತು ಅಂದರೆ, ಆ ಗ್ರಾಮದ ಒಂದು 300 ಮನೆಗಳಂದರೆ ಅದೇ ಮನೆಗಳು, ಅದೇ ಮುಖಗಳು, ಅದೇ ವ್ಯಕ್ತಿಗಳು. ಇದೀಗ ಆ ಗ್ರಾಮಗಳಲ್ಲಿ ಹೊಸ ಮನೆಗಳು, ಅಲ್ಲಲ್ಲಿ 5 ಸೆನ್ಸ್ಗಳು ಅಥವಾ ಇನ್ನಿತರ ಹೊಸ ಹೊರಗಿನ ವ್ಯಕ್ತಿಗಳೆಲ್ಲ ಬರ್ತಾ ಇದ್ದಾರೆ. ಇದರಿಂದಾಗಿ ಒಂದಷ್ಟು ಸಮಸ್ಯೆಗಳು ಗ್ರಾಮೀಣ ಭಾಗದಲ್ಲಿ ಆಗ್ತಾ ಇದೆ. ಯಾಕಂದರೆ ಯೋಜನಾ ನಗರದಲ್ಲಿ ಆಗಿರುವಂಥದ್ದು ಅಥವಾ ಈ ಭಾಗದಲ್ಲಿ ಅಲ್ಲಿ ಹೇಳ್ತಾ ಇದ್ದಾರೆ ವಲಸೆ ಕಾರ್ಮಿಕರ ಕಾಟ ಇದೆ. ಈ ರೀತಿಯಾಗಿ ಇವರೆಲ್ಲ ಗ್ರಾಮದ ಒಳಗಡೆ ಯಾವುದೇ ಭಯ ಇಲ್ಲದೆ ಈ ರೀತಿ ವರ್ತನೆ ಮಾಡ್ತಾ ಇರ್ಬೋದು ಅಂತ ಅನಿಸ್ತಾ ಇದೆ. ಆ ರೀತಿಯಲ್ಲಿ ಕೂಡ ಖಂಡಿತ ಇರ್ಬೋದು. ಯಾಕಂದರೆ ಭಾಳ ಹೊರಗಿಂದ ಜನ ಬಂದು ಬೇರೆ, ಈಗ ಉದಾಹರಣೆಗೆ UPCL ಸುಜ್ಲಾನ್ ಆಗೋ ಸಂದರ್ಭದಲ್ಲಿ ಎಲ್ಲೆಲ್ಲಿಂದಲೋ ಜನ ಅಲ್ಲಿ ಬಂದಿದ್ದಾರೆ, ವಲಸೆ ಕಾರ್ಮಿಕರು ಇಲ್ಲ.
ಜಾರ್ಖಂಡಿಂದ ಬಂದಿದ್ದಾರೆ, ವೆಸ್ಟ್ ಬೆಂಗಾಲಿಂದ ಬಂದಿದ್ದಾರೆ. ಈ ಭಾಗದಲ್ಲಿ ಅವರು ಬಂದವರು ಅನೇಕ ಪ್ರಕರಣಗಳಲ್ಲಿ ಸಿಲುಕೊಂಡದುಂಟು. ಕಳ್ಳತನ ಇರ್ಬೋದು, ಇಂಥ ಪ್ರಕರಣಗಳು ಸಿಲುಕೊಂಡಿದ್ದಾನೆ. ಬೈಂದೂರು ಪ್ರದೇಶದಲ್ಲಿ ಕೂಡ ಈಗ ಇವತ್ತು ಏನಾಗಿದೆ ಅಂದರೆ ಮನೆಗಳು, ಒಂದು ಮನೆ ಇದ್ದದ್ದು 2 ಮನೆ, ಮದುವೆ ಆದ ಕೂಡಲೇ ಬೇರೆ ಮನೆ ಮಾಡೋದು ಇತ್ಯಾದಿ ಎಲ್ಲ ಇರುವುದರಿಂದಾಗಿ ಇನ್ನೂ ಕೂಡ ಒಂದು ಸ್ವತಂತ್ರ ಮನೆಗಳು ಅಲ್ಲಲ್ಲಿ ಇರುವುದರಿಂದ ಸರ್ಕಾರದ ನಿವೇಶನ ಹಂಚಿಕೆ ಆಗ್ತದೆ. ಬೇರೆ ಬೇರೆ ಕಡೆ ಜನ ಬರ್ತಾರೆ. ಅಲ್ಲ, ಬೇರೆ ಕಡೆ ಬಂದವರು ಅವರನ್ನು ನಾವು ಸಂಶಯ ದೃಷ್ಟಿಯಿಂದ ನೋಡುವುದಂತಲ್ಲ, ಅವರಿಗೊಂದು ಏನೋ ಇರ್ತದೆ, ನಾನು ಏನಾದರೂ ಇಲ್ಲಿ ತಪ್ಪುಗಳನ್ನು ಮಾಡಿದರೆ ನನ್ನ ಊರಿಗೆ ಓಡಿ ಹೋಗ್ಬೋದು, ಸಿಗ್ಲಿಕ್ಕಿಲ್ಲ, ಕಾನೂನಿನ ಚೌಕಟ್ಟಿನೊಳಗೆ ನನ್ನನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ ಎಂಬ ಭಾವನೆಗಳು ಕೂಡ ಇದರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡ್ತೇನೆ. ಬಹಳ ಪ್ರಮುಖವಾಗಿ ಅತ್ಯಾಚಾರ ಪ್ರಕರಣಗಳು ನಡೆದಾಗ ಏಕಾಏಕಿಯಾಗಿ ಪ್ರತಿಭಟನೆಗಳನ್ನು ಮಾಡುವಂಥದ್ದು, ಪೊಲೀಸ್ ಇಲಾಖೆ ಮೇಲೆ ಒತ್ತಡವನ್ನು ಹೇರುವಂಥದ್ದು, ಇದು ಯಾವ ರೀತಿ ತನಿಖೆಗೆ ಒಂದಷ್ಟು ತೊಡಕುಗಳಾಗ್ತವೆ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡಬೇಕು. ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ. ವಿರಾಮದ ಬಳಿಕ ಈ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.